ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕನ್ನ ಬೆಚ್ಚಿ ಬೀಳಿಸಿದ ಒಂದು ಪ್ರಕರಣದ ಬಗ್ಗೆ. ಅದು ಸುಮಂತ್ ಅವರ ಅನುಮಾನಾಸ್ಪದ ಸಾವು. ಈ ಘಟನೆ ಅನೇಕ ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಇದು ಸಹಜ ಸಾವ ಅಥವಾ ಇದರ ಹಿಂದೆ ಇನ್ನೇನಾದ್ರೂ ಸತ್ಯ ಅಡಗಿದೆಯಾ? ಈ ವಿಡಿಯೋದಲ್ಲಿ ನಾವು ಈಗಾಗಲೇ ಲಭ್ಯವಿರುವಂತಹ ಮಾಹಿತಿಯ ಆಧಾರದ ಮೇಲೆ ಪ್ರಕರಣವನ್ನ ವಿವರವಾಗಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ಒಡಿಲ್ನಾಳ ಗ್ರಾಮದ ಬಾಲಕನ ಸಾವಿನ ರಹಸ್ಯ ನಿಗೂಢವಾಗಿಯೇ ಉಳಿದಿದೆ. ದನು ಪೂಜೆಗೆಂದು ಮನೆಯಿಂದ ಮುಂಜಾನೆ ಎದ್ದು ಹೊರಟಿದ್ದ ಆ ಬಾಲಕ ಮತ್ತೆ ಮನೆಗೆ ಬರಲೇ ಇಲ್ಲ. ಮನೆಯಿಂದ ಕೆಲವೇ ಹೆಜ್ಜೆ ದೂರದ ಕೆರೆಯಲ್ಲಿ ಬಾಲಕನ ಶವ ಪತ್ತೆಯಾಗಿದ್ದು, ಬಾಲಕನ ಸಾವು ಹೇಗೆ ಸಂಭವಿಸಿತು ಎನ್ನುವುದು ಮಾತ್ರ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಜನವರಿ 14 ತಾರೀಕಿಗೆ ಆದ್ದು. ಅಂದರೆ ಬೆಳಿಗ್ಗೆ 4:45 ಅಲ್ರಾಮೆಟ್ಟು 5 ಗಂಟೆ ಅಂದಾಜಿಗೆ ಅವನು ದನ ಪೂಜೆಗೆ ಅಂತೇಳಿ ನಾಳ ದೇವಸ್ಥಾನಕ್ಕೆ ಹೊರಟದ್ದು. ಅವನು ಇದು 6:45 ಆಗುವಾಗ ಇಲ್ಲಿಗೆ ತಲುಪ್ತಾನೆ. ಆದರೆ ಅಷ್ಟೊತ್ತಿಗೆ ಅವನು ತಲುಪಲಿಲ್ಲ. ಆ ಕೂಡಲೇ ಅವನ ಒಟ್ಟಿಗೆ ಹೋಗುವ 3 ಮಕ್ಕಳಿದ್ರು. ಅಲ್ಲಿಂದ ಒಬ್ಬ ಮನ್ವಿತ ಹುಡುಗನಿಂದ ಫೋನ್ ಬಂತು, ಯಾಕೆ ಅವನು ದನು ಪೂಜೆಗೆ ಬರಲಿಲ್ಲ ಅಂತೇಳಿ ಫೋನ್ ಬಂತು. ಹಾಗೆ ಫೋನ್ ಬಂದಾಗುವಾಗ ನಾನು ಇಲ್ಲೆಲ್ಲ ಹುಡುಕಿದೆ, ಕದ್ದು ಹುಡುಕಿದೆ. ಆದರೆ ಅವನು ಎಲ್ಲೂ ನನಗೆ ಸಿಗಲಿಲ್ಲ. ಮತ್ತು ಅವನು ನಡ್ಕೊಂಡು ಹೋಗೋ ದಾರಿ ಅವನು ಅಲ್ಲಿವರೆಗೆ ಹೋದೆ. ಮತ್ತು ನನ್ನ ಹಸ್ಬೆಂಡ್ ಕೂಡ ಹುಡುಕಿಕೊಂಡು ಹೋದ್ರು. ಗೇರುಕಟ್ಟೆಯ ಬರಮೇಲು ನಿವಾಸಿ ಸುಬ್ರಹ್ಮಣ್ಯ ನಾಯಕ್ ಅವರ ಪುತ್ರ 16 ವರ್ಷದ ಸುಮಂತ್ ಮೃತಪಟ್ಟ ಬಾಲಕ. ಸುಮಂತ್ ಗೇರುಕಟ್ಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದ ಬಾಲಕ ಏಕಾಏಕಿ ಶವವಾಗಿ ಪತ್ತೆಯಾಗಿದ್ದಾನೆ. ಜನವರಿ 14ರ ಮಕರ ಸಂಕ್ರಾಂತಿಯ ದಿನ ಧನುಮಾಸದ ಪೂಜೆಗಾಗಿ ಮುಂಜಾನೆ ಸುಮಾರು 4:30ರ ವೇಳೆಗೆ ಕಳಿಯ ಗ್ರಾಮದ ನಾಳಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದ ಆತ ಅತ್ತ ದೇವಸ್ಥಾನವನ್ನು ತಲುಪಿರಲಿಲ್ಲ, ಇತ್ತ ಮರಳಿ ಮನೆಗೂ ಬಂದಿರಲಿಲ್ಲ. ಆತನ ಜೊತೆ ನಿತ್ಯವೂ ದನು ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದ ಆತನ ಗೆಳೆಯರು ಆತ ದೇವಸ್ಥಾನಕ್ಕೆ ಬಾರದೇ ಇರುವ ಹಿನ್ನೆಲೆಯಲ್ಲಿ ಮನೆಗೆ ಕರೆಯನ್ನ ಮಾಡಿ ಕೇಳಿದಾಗ ಘಟನೆ ಬೆಳಕಿಗೆ ಬಂದಿತ್ತು. ಹೀಗಾಗಿ ಪೋಷಕರು ಬಾಲಕನಿಗಾಗಿ ಹುಡುಕಾಟವನ್ನ ನಡೆಸಿದಾಗ ಬುಧವಾರ ಬೆಳಗ್ಗೆ 11:30ರ ಸುಮಾರಿಗೆ ಸುಮಂತ್ ಶವ ಕೆರೆಯಲ್ಲಿ ಪತ್ತೆಯಾಗಿತ್ತು. ಆರಂಭದಲ್ಲಿ ಬಾಲಕ ಚಿರತೆಯ ದಾಳಿಗೆ ಬಲಿಯಾಗಿರಬಹುದು ಎಂಬ ಅನುಮಾನ ಶುರುವಾಗಿತ್ತು. ಆದ್ರೆ ಬೆಳ್ತಂಗಡಿಯ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಶ್ವಾನದಳ ಕೆರೆಯಲ್ಲಿ ಹುಡುಕಾಟವನ್ನು ನಡೆಸಿದಾಗ ಬಾಲಕನ ಶವ ಕೆರೆಯಲ್ಲಿ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷೆಗಾಗಿ ಬಾಲಕನ ಶವವನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿತ್ತು. ವರದಿಯ ಪ್ರಕಾರ ಸುಮಂತ್ನ ತಲೆಯ ಹಿಂಭಾಗ ಕತ್ತಿ ಅಥವಾ ಬಲವಾದ ಆಯುಧದಿಂದ ಹೊಡೆದಂತಹ ಗುರುತು ಇರುವುದು ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿಯ ನಂತರ ಪೊಲೀಸರು ತಾವು ದಾಖಲಿಸಿದ ಅಸಹಜ ಸಾವು ಪ್ರಕರಣವನ್ನ ಕೊಲೆ ಪ್ರಕರಣವೆಂದು ಬದಲಾಯಿಸಿದ್ದಾರೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಇರುವಂತೆ ಬಾಲಕ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ. ಆತ ಕೆರೆಗೆ ಬಿದ್ದಾಗ ಬದುಕಿದ್ದ ಎಂಬ ಮಾಹಿತಿ ಇದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಂತ್ ದೇಹ ಪತ್ತೆಯಾದಾಗ ಕಾಲಿನಲ್ಲಿ ಚಪ್ಪಲಿಗಳು ಇದ್ವು. ಹೀಗಾಗಿ ಪ್ರಜ್ಞೆ ತಪ್ಪಿದ ಸುಮಂತ್ನನ್ನ ಕೆರೆಯ ಬಳಿ ಎತ್ತಿಕೊಂಡು ಹೋಗಿ ಎಸೆಯಲಾಗಿದೆ ಎಂಬ ಅನುಮಾನವು ಜನರಲ್ಲಿ ಮೂಡಿತ್ತು. ಮತ್ತೆ ಇದು ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಮತ್ತೆ ಅಲ್ಲಿ ಹುಡುಕ್ತಾ ಇರುವಾಗ ರಕ್ತದ ಕಲೆ ಸ್ವಲ್ಪ ದಾರಿಯಲ್ಲಿ ಸ್ವಲ್ಪ ಇದ್ದದ್ದು, ರಕ್ತದ ಕಲೆ ಒಂದು ಇಲ್ಲಿಂದ ಇಲ್ಲಿವರೆಗೆ ಇದ್ದದಷ್ಟೇ. ಮತ್ತೆ ಅವರ ತೋಟದ ಸೈಡಲ್ಲಿ ತೋಟದ ಕೆರೆ ಹತ್ತಿರದಲ್ಲಾಗಿ ಇದು ರಕ್ತದ ಕಲೆ. ಮತ್ತೆ ಇದು ಪೊಲೀಸ್ನವರಿಗೆಲ್ಲ ಫೋನ್ ಮಾಡಿ ಪೊಲೀಸ್ನವರೆಲ್ಲ ಬಂದರು. ಮತ್ತೆ ತನಿಖೆ ನಡೆಸ್ತಾ ಇರ್ತಾರೆ. ಈಗ ಒಂದು ತಿಂಗಳಾಗ್ತಾ ಬಂತು. ಇಲ್ಲ, ತನಿಖೆ ಮಾಡ್ತೇವೆ. ಕಾಂಪಿಟೇಷನ್ ಇದು ಒಳ್ಳೆ ಇದರಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಬರ್ತಾರೆ ದಿನಾಲೂ ಬರ್ತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ. ಇದು ನಿಮಗೆ 100% ನಾವು ಹಿಡಿದು ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಅವರ ಮೇಲೆ ವಿಶ್ವಾಸ ಕೂಡ ನಮಗೆ ಉಂಟು.
ಹುಡುಕಿ ಕೊಡ್ತಾರೆ ಅಂತ. ಅಂದ್ರೆ ಇದು ಆತ್ಮಹತ್ಯೆ ಅಲ್ಲ, ಬೇರೆ ಏನಾದ್ರು ಮೇಡಮ್? ಆತ್ಮಹತ್ಯೆ ಅಲ್ಲ ಇದು, ಅಂದರೆ ಇದು ಅವನ ತಲೆಗೆ ಇದು ಪೆಟ್ಟಾಗಿದೆ. ಎರಡು ಗಾಯ ಇದೆ, ಹಿಂದುಗಡೆಯಿಂದ ಎದುರಿನವರೆಗೆ 2 ಗಾಯ ಇದೆ. ಆದ ಕಾರಣ ಯಾರೋ ಕೊಲೆ ಮಾಡಿ ಹಾಕಿದ್ದು. ಅಂದರೆ ಅವನು ಬೀಳ್ತಿದ್ರು ಕೂಡ ಅಲ್ಲೇ ಹತ್ರ ದಾರಿಯ ಸೈಡಲ್ಲಿ ಚರಂಡಿ ಉಂಟು, ಅಲ್ಲಿಗೆ ಬೀಳ್ತಿದ್ದ. ಅಲ್ಲಿ ಬೀಳದೆ ಸ್ವಲ್ಪ ಇಲ್ಲಿಂದ ಅಷ್ಟು ದೂರ ಉಂಟು ಕೆರೆ, ಅದರಲ್ಲಿ ಬಿದ್ದಿದ್ದಾನೆ. ಅದು ನಡುವಲ್ಲಿ ಕೂಡ ಅಲ್ಲ, ಸೈಡಲ್ಲಿ ಬಿದ್ದಾಗೆ ಮಾಡಿ ಹಾಕಿದ್ದಾರೆ ಅವನನ್ನು. ಘಟನೆ ನಡೆದು ತಿಂಗಳಾಗುತ್ತಾ ಬಂದರೂ ಪ್ರಕರಣದ ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಈವರೆಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಈ ಪ್ರಕರಣ ಭೇದಿಸುವುದಕ್ಕೋಸ್ಕರವೇ 4 ತನಿಖಾ ತಂಡಗಳನ್ನ ರಚಿಸಿದರೂ ತನಿಖೆಯಲ್ಲಿ ಯಾವುದೇ ಪ್ರಗತಿ ದೊರೆತಿಲ್ಲ. ಅಲ್ಲದೆ ಇಲ್ಲಿಯವರೆಗೂ ಮರಣೋತ್ತರ ಪರೀಕ್ಷೆಯ ಅಂತಿಮ ವರದಿ ಸಿಕ್ಕಿಲ್ಲ ಎಂದು ಎಸ್ಪಿ ಹೇಳಿದ್ದಾರೆ. ಬಾಲಕ ಏಕಾಏಕಿ ಶವವಾಗಿ ಪತ್ತೆಯಾದ ಪ್ರಕರಣದ ಬಳಿಕ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಬಾಲಕನ ಸಾವಿಗೆ ನಿಜವಾದ ಕಾರಣ ಏನು ಎನ್ನುವ ಸಂಶಯ ಜನತೆಯಲ್ಲಿ ಕಾಡುತ್ತಿದೆ. ಪೊಲೀಸ್ ಇಲಾಖೆ ಕೂಡಲೇ ಈ ಪ್ರಕರಣವನ್ನ ಭೇದಿಸಿ ಸಾವಿಗೆ ಕಾರಣವನ್ನ ಶೀಘ್ರವೇ ಬಹಿರಂಗಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಡಿನಾಳ ಮತ್ತು ಕಳಿಯ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಸಂಬಳಿದ ಹುಡುಗ ಗೇರುಕಟ್ಟೆ ಹೈಸ್ಕೂಲ್ನ ಪ್ರತಿಭಾನ್ವಿತ ವಿದ್ಯಾರ್ಥಿ ಸುಮಂತ್ ಅವರ ಕೊಲೆ ಪ್ರಕರಣ ಈಗ ನಡೆದು ತಿಂಗಳಾಗ್ತಾ ಬರ್ತಾ ಇದೆ. ಇದುವರೆಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಈ ಒಂದು ಪ್ರಕರಣದಿಂದ ಬೆಳಗ್ಗಿನ ಸಮಯದಲ್ಲಿ ಒಂದು ವಿದ್ಯಾರ್ಥಿ ದೇವಸ್ಥಾನಕ್ಕೆ ಹೊರಟು ಬರುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆಯಿಂದ ಇಡೀ ಸಮಾಜ ಬೆಚ್ಚಿ ಬೀಳಿದೆ. ಇದು ಇಡೀ ಜಿಲ್ಲೆಯ ಜನರನ್ನು ಒಂದು ರೀತಿಯ ಆತಂಕದಲ್ಲಿ ಉಂಟು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಈ ಪ್ರಕರಣದ ಬಗ್ಗೆ ಜಿಲ್ಲೆಯ ಪೊಲೀಸರು ಇದನ್ನು ಕೊಲೆ ಪ್ರಕರಣ ಎಂಬುದಾಗಿ ದಾಖಲಿಸಿಕೊಂಡಿದ್ದಾರಂತೆ ಮಾಧ್ಯಮದ ಮೂಲಕ ಅದು ತಿಳಿಸಿದ್ದಾರೆ. ಆದರೆ ಇದುವರೆಗೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಹಾಗಾಗಿ ಜಿಲ್ಲೆಯ ಜನತೆ ನಿಜವಾಗಿ ಆತಂಕದಲ್ಲಿರುವ ಕಾರಣದಿಂದಾಗಿ ತಕ್ಷಣ ಈ ಬಗ್ಗೆ ಈ ಒಂದು ಪ್ರಕರಣದಲ್ಲಿ ಏನು ವಿದ್ಯಾರ್ಥಿಯ ಸಾವು ಯಾಕಾಗಿ ಆಗಿದೆ ಮತ್ತು ಯಾರು ಮಾಡಿದ್ದಾರೆ ಎಂಬುದನ್ನು ಪೊಲೀಸ್ ಇಲಾಖೆ ತಕ್ಷಣ ಇದನ್ನು ಕಂಡುಹಿಡಿದು ಆ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ನೀಡುವಂಥ ಕೆಲಸವನ್ನು ಮಾಡಬೇಕಾಗಿ ಸಾರ್ವಜನಿಕರಾಗಿ ವಿನಂತಿ. ಇನ್ನು ಈ ಪ್ರಕರಣದ ತನಿಖೆಯ ಬಗ್ಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿಧಾನಸಭೆಯಲ್ಲೂ ಪ್ರಶ್ನಿಸಿದ್ರು. ಈ ವೇಳೆ ಗೃಹ ಸಚಿವರು ತನಿಖೆ ನಡೀತಾ ಇದೆ ಎಂದು ಹೇಳಿದ್ರು. ಇತ್ತೀಚೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಹರೀಶ್ ಪೂಂಜಾ ಗೃಹ ಇಲಾಖೆಯ ತನಿಖೆಯ ಕುರಿತಂತೆ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ ಎಂದು ಆರೋಪಿಸಿದ್ರು. ನಾನು ಸುಮಂತ್ ಹುಡುಗನ ಹತ್ಯೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರ ಹತ್ರ ಮಾತಾಡಿದ್ದೇನೆ. ಸದನದಲ್ಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಗೃಹ ಇಲಾಖೆಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಇಷ್ಟು ದಿನ ಆದ್ರೂ ಇನ್ನು ಅದಕ್ಕೆ ಏನು ಅಂತ ಹೇಳುವಂತ ತಾರ್ಕಿಕವಾಗಿರ್ತಕ್ಕಂಥ ಏನು ಉತ್ತರವನ್ನು ಗೃಹ ಇಲಾಖೆ ಇವತ್ತಿನವರೆಗೂ ಕೊಟ್ಟಿಲ್ಲ, ಪೊಲೀಸ್ ಇಲಾಖೆಯವರು ಸಹ ಕೊಟ್ಟಿಲ್ಲ. ನಾನು ಪದೇ ಪದೇ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈ ರೀತಿಯ ಪ್ರಕರಣ ಬಂದ ನಂತರ ಇವತ್ತು ಜನ ಹೇಳ್ತಾ ಇದ್ದಾರೆ ಇದಕ್ಕೆ ಯಾವ ಕಾರಣಕ್ಕೋಸ್ಕರ ಇದು ಹತ್ಯೆ ಆಗಿದೆ, ಅದು ಏನು ಅದರ ನಿಜವಾದ ಮೂಲ ಏನು ಎನ್ನುವಂಥದ್ದನ್ನು ಜನಕ್ಕೆ ತಿಳಿಪಡಿಸಬೇಕೆನ್ನುವಂಥದ್ದನ್ನು ಸದನದಲ್ಲೂ ನಾನು ಆಗ್ರಹ ಮಾಡಿದ್ದೇನೆ. ಒಟ್ಟಾರೆ ಸುಮಂತ್ ಅನುಮಾನಾಸ್ಪದ ಸಾವು ಚಿದಂಬರ ರಹಸ್ಯವಾಗಿ ಉಳಿದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಈ ಪ್ರಕರಣವನ್ನ ಭೇದಿಸುವುದೇ ಒಂದು ಚಾಲೆಂಜ್ ಆಗಿದ್ದು, ಪೊಲೀಸರು ಈ ಚಾಲೆಂಜ್ ಅನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸುಮಂತ್ ಅವರ ಸಾವಿನ ಸತ್ಯ ಏನು ಎಂಬುದು ಬರುವ ದಿನಗಳಲ್ಲಿ ಹೊರಬೀಳಲಿದೆ ಎಂಬ ನಿರೀಕ್ಷೆ ಇದೆ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ.